ಪರಾಕ್ರಮವನ್ನು ಮಾಡಿ ಕೈ ಸಾಗದೆ ನಮ್ಮನೇನಾದಂತಹ ರಾಮಚಂದ್ರಮನ ಜೊತೆಯಲ್ಲಿ ಕಾದಾಟಕ್ಕಾಗಿ ಯುದ್ಧರಂಗವನ್ನು ಸೇರಿದೆ. ಆತನ ಜೊತೆಯಲ್ಲೂ ಕೈ ಸಾಗದೆ ಈಗ ನನ್ನ ಮುಂದೆ ಬಂದು ನಿಂತಿದ್ದೇನು? ಯಾವ ಪರಾಕ್ರಮ ಉಂಟೆ ಹಿಂದೆ ಪ್ರಪಂಚದ ಸ್ವತ ಹನುಮಂತ, ಏನು ನಿನ್ನಲ್ಲಿ ಉಳಿದಿದೆ ಪರಾಕ್ರಮ? ನನ್ನಲ್ಲಿ ಬೇಕಾದಷ್ಟು ನಿಕ್ಷೇಪವಾಗಿ ಉಂಟು. ಏನು ಪ್ರಯೋಜನ ಇಲ್ಲ. ನಿನ್ನ ಪರಾಕ್ರಮ ಏನು ಅದನ್ನು ಹೇಳು. ಹಿಂದೆ ಉದ್ಯಾನವನದಲ್ಲಿ ನಿನ್ನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ನನ್ನ ತಂದೆಗೆ ಒಪ್ಪಿಸುವಂತಹ ಕಾಲದಲ್ಲಿ ನಿನ್ನ ಶೌರ್ಯ ಎಲ್ಲಿ ಕುಂದಿ ಹೋಗಿತ್ತ? ಓ, ಆ ಪ್ರಕರಣವಾ? ಅದಕ್ಕಿಂತ ನಂತರ ಏನಾಯ್ತು ಗೊತ್ತಾ? ಬ್ರಹ್ಮಾಸ್ತ್ರಕ್ಕೆ ನಾವು ಸುಮ್ಮನಿದ್ದದ್ದು ಹೌದು, ಆದ್ರೆ ತದನಂತರ ಏನಾಗಿದೆ ಆ ಕಥೆಯನ್ನು ಆಲೋಚನೆ ಮಾಡು. ಅಕ್ಷಕುಮಾರನು ಜಂಬೂಮಾಲಿಯು 10,000 ಕಳ್ಳರು ನನ್ನ ಮುಷ್ಟಿ ಹತ್ತಿಗೆ ಎಲ್ಲ ದರಾಶಾಯಿಗಳಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ಚಿಕ್ಕಪ್ಪಳಾದಂತಹ ಕುಂಭಶ್ರವಣನ ರಥಕ್ಕೆ ನನ್ನನ್ನು ಎತ್ತಿ ಹಾಕುವಾಗ ಆ ರಥವನ್ನು ಪುಡಿಗೈದವ ನೀನು. ಆಗ ನನಗೆ ಆ ಸತ್ವ ಇತ್ತು, ಈಗ ನಿನಗೆ ಯಾವ ಸತ್ವ ಉಂಟಾ?
ಮಾಡಿದ್ದು ನೀನೊಬ್ಬನೇ. ಹೌದು. ಹಾ. ಅಲ್ಲ ಅಂತ ಮತ್ತೇನು? ಪ್ರಪಂಚದಲ್ಲಿ ಹನುಮಂತನ ಹುಟ್ಟು ಏನು ಎನ್ನುವುದನ್ನು ತಿಳ್ಕೊಂಡವರು ತಿಳ್ಕೊಂಡಿದ್ದಾರೆ. ನಿನ್ನಂತಹ ಮೂರ್ಖರಿಗೆ ಅದನ್ನು ಬೋಧಿಸಿ ನನಗೇನಾಗಬೇಕು ಅಂತ ಇಲ್ಲ. ಬೇಡ ನೀನು ಹೇಳುವುದು. ಹೇಳಿದ್ರು ಕೇಳುವಷ್ಟು ಪುಣ್ಯವಂತ ನೀನಲ್ಲ. ನನಗೆ ಗೊತ್ತುಂಟು. ಯಾವುದು? ಎಲ್ಲ ವಿಚಾರ ಗೊತ್ತುಂಟು. ಯಾವುದು? ಆದ್ರೂ ಕೂಡ ವಾಯುವಿಗೆ ಹುಟ್ಟಿದ ಹೌದಲ್ಲ, ನಿನ್ನ ಅಪ್ಪನಿಗೆ ಕೇಸರಿಗೆ ಹುಟ್ಟಿದ್ದಲ್ಲ ನೀನು. ವಾಯುವಿನ ಆಂಶಿಕವಾಗಿ ಪರಮೇಶ್ವರನ ಅಷ್ಟಮೂರ್ತಿಗಳಲ್ಲಿ ಒಂದಾದಂತಹ ಭೀಮ ಎನ್ನುವುದರ ಅಂಶವೇ ವಾಯು ನೆಲೆಯಾಗಿ ಸದ್ಯೋಗರ್ಭದ ಮುಖೇನವಾಗಿ ಅಂಜನಾದೇವಿಯ ಗರ್ಭವನ್ನು ಸೇರಿದ್ದು. ಅಪ್ಪ ಕೇಸರಿ ಏನು ವಾಯು ಕೊಂಡೋಗಿಟ್ಟದ್ದಲ್ವ? ಹೌದು. ಅದು ಮತ್ತೆ ಅದನ್ನ ಏನ್ ಹೇಳ್ತಾರೆ? ಇಲ್ಲಿಂದ ಅಲ್ಲಿಗೆ ಕೊಂಡೋಗಿ ಇಟ್ಟವೆಲ್ಲ ಅಪ್ಪ ಆಗುದಾದ್ರೆ ನಿನಗೆ ಎಷ್ಟು ಮಂದಿ ಅಪ್ಪ ಅಂದ್ರೆ? ನನಗೆ ಒಬ್ಬನೇ ಅಪ್ಪ. ಹೌದಾ? ನನಗೂ ಹಾಗೆ. ಹೌದಾ? ಆಗಲಿ. ನಿಮ್ಮಂತವರೆಲ್ಲ ದೊಡ್ಡವರು ಏನಾದ್ರು ಹೇಳಿದ್ರೆ ಅದು ಸರಿ ಅಂತ ಅನಿಸಿಕೊಳ್ತಾರೆ. ನಾವಲ್ಲ, ಲಂಕೆಯಲ್ಲಿರುವ ನೀವು ದೊಡ್ಡವರು. ಹೌದು, ನಾವು ಹೇಳಿಗೊಳಿಸಿದ್ದೇವೆ. ನಾವು ಮರದಿಂದ ಮರಕ್ಕೆ ಹಾರುವ ಮಂಗಗಳು, ಮರ್ಕಟರು ನೀವು. ಆದ್ದರಿಂದ ನನ್ನ ಮುಂದೆ ನಿಲ್ಲುವಂತ ನೈತಿಕತೆ ನಿಮಗೆ ಇಲ್ಲ ಅಂತ ಹೇಳಿದ್ದು. ನೀನು ಆಲೋಚಿಸಬೇಕಾದ ಯಾವುದು? ಯಾವುದು? ಮಂಗಗಳೇ ಇಷ್ಟು ಮಾತಾಡ್ತಾವೆ, ಹಾಗಾದ್ರೆ ನಮ್ಮ ಒಡೆಯನಾದ ರಾಮ ಎಷ್ಟು ಮಾತಾಡ್ಲಿಕ್ಕೆ? ಅವ ಎಷ್ಟು ಮಾತಾಡಿದ್ದೇನೆ ಮಾಡಿದ್ದಾನೆ ಎನ್ನುವುದನ್ನು ಈ ಮೊದಲು ಸ್ವಲ್ಪ ನೋಡಿದ್ದೇನೆ ನಾನು. ಆದ್ದರಿಂದ ನಿನ್ನನ್ನು ನೋಡುವುದಕ್ಕಾಗಿ ಬಂದದ್ದು. ಸ್ವಲ್ಪ ಹರಟೆ ಹೊಡೆಯುವವ ನೀನು ಅಂತ ಗೊತ್ತಾಯಿತು. ಹೌದೇನೋ? ಸಣ್ಣಂದಿನಲ್ಲಿ ಸೂರ್ಯನನ್ನು ಹಣ್ಣನ್ನು ತಿನ್ನುವುದಕ್ಕೆ ಹೋಗುವಾಗ ವೃತ್ರಾರ್ಯ ಗದೆಗೆ ನೀನು ಮೂಡ್ಕವನ್ನು ಊದಿಸಿಕೊಂಡವ. ನಿನ್ನ ಹಾಗಲ್ವೋ? ಹೇಗೆ? ಮತ್ತೆ ಪುನರಪಿ ಹುಟ್ಟನ್ನು ಪಡೆದು ಪ್ರಪಂಚದಲ್ಲಿ ಚಿರಂಜೀವಿ ಎನಿಸಿಕೊಂಡವ ನಾನೊಬ್ಬ ಮಾತ್ರ. ಚಿರಂಜೀವಿಯಾದ ಮಾತ್ರಕ್ಕೆ ನಿನ್ನಲ್ಲಿ ಪೌರುಷ ಏನಿಲ್ಲ, ನನ್ನಲ್ಲಿ ಉಳಿದುಕೊಂಡಿದೆ. ನಿನ್ನಲ್ಲಿ ಪೌರುಷ ಮತ್ತು ಭಟನಾಗಿ ಯುದ್ಧರಂಗದಲ್ಲಿ ವಿಜೃಂಭಿಸ್ತೇನೆ ಎನ್ನುವ ಕಾರಣಕ್ಕೆ. ಅದು ಬಿಟ್ಟು ನನ್ನ ಹುಟ್ಟು ಹೇಗಾಗಿದೆ, ಮತ್ತೊಬ್ಬ ಹೇಗೆ ಹುಟ್ಟಿದ್ದಾನೆ, ಇನ್ನೊಬ್ಬಗೆ ಹೇಗೆ ಹುಟ್ಟಿದ್ದಾನೆ, ಅದನ್ನೆಲ್ಲ ಲೆಕ್ಕಾಚಾರ ಮಾಡುವ ಕೆಲಸ ಬೇಡ. ರಾವಣನ ಮಗನಾಗಿ ಇಂದ್ರಾರಿ ನಾಮಕನಾಗಿ ಯುದ್ಧವನ್ನು ಮಾಡ್ತೀಯ. ಇದಕ್ಕೆ ಹೇಳುವುದು ಮಕ್ಕಟ ಬುದ್ಧಿ ಅಂತ ಹೇಳಿ. ಏನು ಒಂದು ಹೊಡೆಯುವುದಕ್ಕೆ ಒಂದು ಕ್ರಮ ಅಂತ ಇಲ್ವಾ? ಒಟ್ಟು ಹೊಡೆಯುವುದ? ಮಂಗಗಳು ಹೊಡೆಯುವುದರಲ್ಲಿ ಕ್ರಮ ಇಲ್ಲ. ಬೇಡ, ನೀನು ಸ್ವಲ್ಪ ನೋಡಬೇಕು ಕ್ರಮವನ್ನು. ಯುದ್ಧ ಮಾಡುವ ರೀತಿ ಹೇಗೆ ಅಂತ ಹೇಳಿ. ಹೌದಾ? ಹೌದೌದು. ಎಲ್ಲುಂಟು? ನಿನಗೆ ಗೊತ್ತಿಲ್ಲ. ಓಲಿ ನೋಡಿ ಎಷ್ಟು ಚಂದ ಯುದ್ಧ ಮಾಡ್ತಾ ಇದ್ದಾರೆ. ನನ್ನನ್ನು ಸಾಮಾನ್ಯ ಮಂಗ ಎನ್ನುವ ಹಾಗೆ ಭಾವಿಸಿದ ಮಂಗ ಓಡಿ ಹೋಗ್ಲಿ. ಯಾವ ಪ್ರಯೋಗ ಮಾಡಿದರೂ ಕೂಡ ಫಲಿಸುವುದಿಲ್ಲ. ರಾಮನನ್ನು ನೋಡಿದೆ, ಹನುಮನನ್ನು ನೋಡಿದೆ. ಯುದ್ಧ ರಂಗದಲ್ಲಿ ನನಗೆ ಸೋಲವಾಗಿದೆ ಹಾಗಂತ ಹೇಳಿ ಹಿಂತಿರುಗುವುದಕ್ಕುಂಟ? ಇಲ್ಲ, ಇದು ನನ್ನಿಂದಲೇ ಸಮಾಪ್ತಿ ಆಗಬೇಕು. ಇವರೆಲ್ಲ ಕಾದಾಟವನ್ನು ಮಾಡುತ್ತಾ ಇದ್ದಾರೆ. ಯಾಕೆ? ಸೀತೆಗೆ ಬೇಕಾಗಿ. ಸೀತೆಯೇ ಇಲ್ಲ ಅಂತ ಆದ್ರೆ ಕಾಳಗ ನಿಲ್ಲುವುದಿಲ್ವಾ? ಇವರೆಲ್ಲ ಹಿಂದೆ ಹೋಗುತ್ತಾರೆ. ಆದ್ದರಿಂದ ಆ ಸೀತೆಯ ತಲೆಯನ್ನು ಸಾಧ್ಯವಂತ ಆಗ್ಲಿಕ್ಕಿಲ್ಲ. ನನ್ನ ತಂದೆಗೆ ಹತ್ತಿರ ಹೋಗ್ಲಿಕ್ಕಾಗ್ಲಿಲ್ಲ, ಮುಟ್ಲಿಕ್ಕಾಗ್ಲಿಲ್ಲ ಅಂತೆ. ಮತ್ತೆ ನಾವು ಹೋಗುವುದುಂಟ, ತಲೆ ಕಡಿಯುವುದಕ್ಕುಂಟ? ಅದೆಲ್ಲ ಯೋಚನೆ ಮಾಡಿದ್ದು. ಸೀತೆಯಂತೆ ಒಂದು ಮಾಯಾವತಿಯನ್ನು ನಿರ್ಮಾಣ ಮಾಡಿ ಹನುಮಂತನ ಮುಂದೆ ನಾನು ತಲೆಯನ್ನು ಕಡಿದೇನೆಂದಾದ್ರೆ ಇವರೆಲ್ಲ ಹಿಂದೆ ಹೋಗುತ್ತಾರೆ. ಅದನ್ನೇ ಮಾಡ್ತೇನೆ. No!
ಕಳಿಸು. ಹಾ. ಅಮ್ಮ ಏನೋ ಮಾತಾಡ್ಬೇಕಂತ. ಅಮ್ಮ ಯಾರಿಗೆ? ಪಾಪ ಅಮ್ಮ ಒಂದೆರಡು ಮಾತಾಡುವುದಕ್ಕೆ ಅವಕಾಶವನ್ನು ಕೊಡಪ್ಪ. ಕೊನೆಯ ಸಲ. ಹೌದು. ಹಾ. ಒಂದು ಹನುಮ, ಓ ನೋಡಿದೆ ನನ್ನ ಪರಿಸ್ಥಿತಿಯನ್ನ. ನೋಡ್ತಾ ಇದ್ದೇನೆ ತಾಯೇ, ನೋಡ್ತಾ ಇದ್ದೇನೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಜೊತೆಯಲ್ಲಿ ಇರಬೇಕಾದವಳು ನಾನು. ಹೌದಮ್ಮ. ಈ ದುಷ್ಟ ದಾನವರ ಕೈಗೆ ಸಿಲುಕಿ ಹಾ. ಕಷ್ಟವನ್ನ ಅನುಭವಿಸುತ್ತಾ ಇದ್ದೇನೆ. ಸ್ವಲ್ಪ ದಿವಸ ತಾಯೇ, ಸ್ವಲ್ಪವೇ ದಿವಸ. ಇದರಿಂದ ನನ್ನನ್ನ ಬಿಡಿಸಿ ಹಾ. ಇವರಿಂದ ನನ್ನನ್ನ ಪಾರು ಮಾಡು ಹನುಮ. ಆದೀತಮ್ಮ, ನಾನೊಂದು ಪ್ರಯತ್ನವನ್ನು ಪಡ್ತೇನೆ. ಇಂದ್ರಾರಿ, ಏನು? ಒಂದೆರಡು ಮಾತಾಡುವುದಕ್ಕೆ ಅವಕಾಶ ಉಂಟಾ? ಎರಡೇ ಎರಡೇ ಎರಡು ಎರಡು ಮತಿವಂತ ಮತಿವಂತ ಕಳಲೆ ಕೇಳು, ಮತಿವಂತ ಕಳನೆ ಕೇಳು, ಪೌಲಸ್ತ್ಯಜ ಸುತ ನಿನ್ನ ತಾತ ತಾಳೋ. ಮತಿವಂತ ಕಳಲೆ ಕೇಳು, ಪೌಲಸ್ತ್ಯಜ ಸುತ ನಿನ್ನ ತಾತ ತಾಳು, ಪೌಲಸ್ತ್ಯಜ ಸುತ ನಿನ್ನ ತಾತ ತಾಳು, ಅತಿ ಬಲಾನ್ವಿತೋಯ್ ಭೂತಪತಿ ಭಕ್ತ, ಅತಿ ಬಲಾನ್ವಿತ ಭೂತಪತಿ ಭಕ್ತ, ತಂದೆಯ ಪಥಗತಿಯವನಲ್ಲ ಶ್ರುತಿ ಭಕ್ತೋ. ಮತಿವಂತ ಕಳನೆ ಕೇಳು, ಪೌಲಸ್ತ್ಯ ಸುತ ನಿನ್ನ ಪಾಪ ತಾಳು. ಇಂದ್ರಾರಿ, ಏನೋ? ನಾನಾಡುವಂತಹ ಒಂದೆರಡು ಮಾತುಗಳನ್ನು ಕೇಳುವಷ್ಟು ತಾಳ್ಮೆ ನಿನಗುಂಟಲ್ಲ. ಕೇಳುವ ಕೇಳುವ. ಖಳರೆಲ್ಲ ಮತಿವಂತರಾಗುವುದಿಲ್ಲ. ಹಾ. ಮತಿವಂತರಿಗೆ ಖಳ ಎನ್ನುವಂತಹ ಶಬ್ದ ಒಪ್ಪುವುದಿಲ್ಲ. ಹಾ. ಆದ್ರೂ ಅದು ಎರಡರನ್ನು ಜೀವನದಲ್ಲಿ ಹೊಂದಾಣಿಕೆ ಮಾಡಿಕೊಂಡವ ಹಾ. ಮತಿವಂತ ಖಳನಾದಂತಹ ನೀನು. ಹಾ. ಯಾಕೆ? ಯಾಕೆ? ಹಸಿ ಮಾಂಸ, ಹ. ಬಿಸಿ ರಕ್ತ, ಹ. ಹುಳಿ ಹೆಂಡ, ಹ. ಮೂಗಿನವರೆಗೆ ಕುಡಿದು ತಿಂದು ಹ. ಸಂಸ್ಕಾರ ವಿಹೀನರಾಗಿ ಹ. ವರ್ತಿಸ್ತಾ ಇದ್ದಂತಹ ರಾಕ್ಷಸರಿಗೂ ಹ. ಒಂದು ನೆಲೆ ಬೆಲೆಯನ್ನು ಕಲ್ಪಿಸಿಕೊಟ್ಟವ ನಿನ್ನ ಅಯ್ಯನಾದಂತಹ ರಾವಣ. ಹಾ. ಅವನಿಂದಲೇ ಲಂಕೆಯ ಎರಡನೆಯ ರಾವಣ, ಹ. ರಾವಣನ 11ನೆಯ ತಲೆ ಹ. ಎನಿಸಲ್ಪಟ್ಟವ ನೀನು. ಹ. ಅಲ್ಲವೇ? ಹ. ಅಂತಹ ಯೋಗ್ಯತೆ ಉಳ್ಳಂತಹ ನೀನು ಹ. ಹೋಗಿ ಹೋಗಿ ಹ. ಇವಳ ತಲೆಯನ್ನು ಕಡಿಯುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ. ಹ. ನಿನ್ನ ವಂಶದ ಬಗ್ಗೆ ಆಲೋಚನೆ ಮಾಡು. ಹ. ಸ್ವಸ್ತು ಬ್ರಹ್ಮ, ಹ. ಅವನ ಮಗ ಪೌಲಸ್ತ್ಯ ಬ್ರಹ್ಮ, ಹ. ಅವನ ಮಗ ವಿಶ್ವವಸು ಬ್ರಹ್ಮ, ಹ. ಆ ವಿಶ್ವವಸು ಬ್ರಹ್ಮನ ಮಗನೇ ನಿನ್ನಯ್ಯನಾದಂತಹ ರಾವಣ. ಹಾ. ಬ್ರಹ್ಮತ್ವವನ್ನೊಂದು ಪಡೀಲಿಲ್ಲ ಎನ್ನುವುದು ಬಿಟ್ರೆ ವೇದಕ್ಕೆ ಭಾಷ್ಯವನ್ನು ಬರೆದವ ನಿನ್ನಪ್ಪ. ಅಂತವನ ಮಗನಾಗಿ ಇಂತಹ ಹುಲು ಕೃತ್ಯವನ್ನು ಮಾಡಿದ್ರೆ ನಾನು ಬಿಡು. ನೋಡಿದ ಸಾಮಾನ್ಯ ಮಂಗಗಳು ನಿನ್ನನ್ನು ನೋಡಿ ನಗೆಯಾಡುವುದಕ್ಕಿಲ್ವೇನೋ? ಏಯ್! ಮನೋಹರವಾದ ಕಳೆಗೆ ಈ ಮರದಿಂದ ಮರಕ್ಕೆ ಹಾರುವ ಮರ್ಕಟ. ಹೌದು, ನಾನು ಮಂಗ. ಮತ್ತೆ ನನಗೆ ಹೇಳುವುದಕ್ಕೆ ಬರ್ತಾನೆ. ಏನೋ ಒಂದೆರಡು. ಏಯ್! ಓ, ನಿಲ್ಲಿಸು. ಆದೀತಪ್ಪ. ಇವಳಿಂದಲಾಗಿ ನಮ್ಮ ವಂಶ ಹಾ. ನಾಶವಾಗುತ್ತಾ ಉಂಟು. ಓಹೋ. ಆದ್ದರಿಂದ ಇವಳು ಉಳಿಯಬಾರದು. ಆಹಾ. ಇವಳ ತಲೆಯನ್ನು ಕಡಿಯುವುದೇ ನಿನ್ನ ಮಾತು ಬೇಡ ನನಗೆ. ಜನಕರಾಯನೋ ಉದಿಸಿ ಹನುಮ ಜನಕರಾಯನೋ ಉದಿಸಿ ರಘುವಂಶ
ಎಂದೆನಿಸಿ ರಘುವಂಶ ರಾಜೇಂದ್ರನ ನಾಡಿ ಎಂದೆನಿಸಿ ಎನಗಿಂತು ಪೂರ್ವ ಜನ್ಮದ ಕರ್ಮ ಎನಗೆಂದು ಪೂರ್ವ ಜನ್ಮದ ಕರ್ಮ ಬಿಂಬೆಗದನು ಸರಿಸಿದುದು ನೋಡಿದ ಜನಕರಾಯನೋಳ್ ಉದಿಸಿ ರಘುವಂಶ ರಾಜೇಂದ್ರನ ರಾಣಿ ಎಂದೆನಿಸಿ ನೋಡಿದೆ ಏನಯ್ಯೋ ಹನುಮ ನಿನಗೆ ಮಾಡುವ ಆಜ್ಞೆಯ ನಿಸೇಮ ಹನುಮ ಅಮ್ಮನಿಗೆ ಒಂದು ಮಾತಾಡುವುದಕ್ಕೆ ಅವಕಾಶ ಕೊಡು. ಎರಡರಿಂದ ಒಂದಕ್ಕೆ ಇಳಿಸಿದ್ದೇನಲ್ಲ. ಹನುಮ, ಓ ಏನಮ್ಮ? ಜನಕರಾಯನ ಮಗಳಾಗಿ ಹುಟ್ಟಿದವಳು ನಾನು. ಹೌದು ತಾಯಿ. ದಶರಥ ಭೂಪತಿಗಳ ಸೊಸೆ ನಾನಾದೆ. ಅಯ್ಯೋ ಶ್ರೀರಾಮಚಂದ್ರಮನ ಮಡದಿ ನಾನಾದೆ. ಅಯ್ಯೋ ದೇವಾ. ರಘುವಂಶವನ್ನೇ ಉದ್ಧರಿಸಬೇಕಾದವಳು ನಾನು. ಹೌದಮ್ಮ ಹೌದು. ಆದರೆ ನಾನು ಈ ರೀತಿಯ ಕಷ್ಟವನ್ನ ಅನುಭವಿಸುತ್ತಾ ಇದ್ದೇನೆ. ಹೌದು ತಾಯಿ. ಇದು ನನ್ನ ಪೂರ್ವ ಜನ್ಮದ ಕರ್ಮ. ಅಯ್ಯೋ ಅಯ್ಯೋ ಹಾಗನ್ನು ಬೇಡ ಮಾತೆ, ಹಾಗನ್ನು ಬೇಡಮ್ಮ. ಈ ದಾನವರು ನನ್ನನ್ನ ಬಿಡುವುದಿಲ್ಲ. ಅಯ್ಯೋ ಅವರಿಂದ ನನ್ನನ್ನ ರಕ್ಷಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಹನುಮ, ಸಾಧ್ಯವಿಲ್ಲ. ಅಮ್ಮ ಇಲ್ಲವಮ್ಮ, ನಿನ್ನ ಮಗನಾಗಿ ನಿನ್ನ ಚರಣ ಸೇವಕನಾಗಿ ನಾನೊಂದು ಪ್ರಯತ್ನವನ್ನು ಪಟ್ಟರೆ ಅದನ್ನು ಅವ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಅಯ್ಯ ಒಂದು ಮಾತು. ದಿತಿಜರು ವೆಕ್ಕಳನು ಮುಂದಕ್ಕೆ ಲಂಕಾಪತಿ ಎಂದೆನಿಪ ವೀರನು
ಕೇಳು ಆ ಆ ಇಂದ್ರಾರಿ, ಏನು ನಾನು ಆಡುವಂತಹ ಒಂದೆರಡು ಮಾತುಗಳನ್ನು ಆಲಿಸಬೇಕಪ್ಪ. ಆಗದಿಂದ ಕೇಳ್ತಾ ಇದ್ದೇನಲ್ಲ. ಹೌದು. ಹಾ. ಆಗ ನಿನ್ನ ಅಪ್ಪನ ಬಗ್ಗೆ ಹೇಳಿದೆ. ಹಾ. ಅದು ನಿನಗೆ ಪಥ್ಯವಾಗಲಿಲ್ವೋ, ಹಾ. ಮನಸ್ಸಿಗೆ ಹಿಡಿಸಲಿಲ್ವೋ, ನನಗೆ ಅರ್ಥ ಆಗಲಿಲ್ಲ. ಹಾ. ನಿನ್ನ ಯೋಗ್ಯತೆಯನ್ನು ಕಡಿಮೆಯೇ. ಏನು ಜೀವಿತಾವಧಿಯಲ್ಲಿ ಹಾ. ಅರ್ಧ ಆಯುಷ್ಯವನ್ನು ಹಾ. ಯಜನ ಭೂಮಿಯಲ್ಲಿ ಕಳೆದವ ನೀನು. ಹಾ. ಯಜನ ಯಾಗಾದಿಗಳನ್ನು ಮಾಡುವ ಮುಖೇನ ಹಾ. ಕೇವಲ ಅಥರ್ವ ವೇದೋಕ್ತವಾದಂತಹ ಯಾಗಗಳನ್ನು ಮಾತ್ರ ನೀನು ಮಾಡಿದ್ದಲ್ಲವಲ್ಲ. ಹಾ. ಅಶ್ವಮೇಧವು, ಹಾ. ವಾಜಪೇಯವು, ಹಾ. ಸುವರ್ಣ ಕನಕವು, ಹಾ. ಸೌತ್ರಮಣಿಗವ ಯಾಗವು ಹಾ. ಮೊದಲಾದ ಉತ್ತಮವಾದಂತಹ ಯಾಗವನ್ನು ಕೈಗೊಂಡವ ನೀನು. ಅದು ಯಾರು ಹೇಳಿದ್ದು ನಿನಗೆ? ನನಗೆ ಗೊತ್ತುಂಟು. ಎಂತದ್ದು ಗೊತ್ತಿರುವುದು? ಏನು ನೀನು ಅದನ್ನೆಲ್ಲ ಮಾಡಿದ್ದೆ ಅನ್ನೋದು ನನಗೆ ಗೊತ್ತುಂಟು. ಆ ಹೆಸರಿನ ಯಾಗ ನಾನು ಮಾಡ್ಲಿಲ್ಲ. ನೀನು ಮಾಡ್ಲಿಲ್ಲ. ಬಹುಶಃ ಇಂದ್ರಾರಿ ಮಾಡಿದ್ದಾನೆ ಅಂತ ನಾನು ಕೇಳಿದ್ದೆ. ಏಯ್! ಹಾ. ಇದು ಯಾರಿಗೆ ಹೇಳುದು ನೀನು? ಇಂದ್ರಾರಿಗೆ. ಮತ್ತೆ ಹೌದಾ? ಹಾ. ಇಂದ್ರಾರಿ ಮಾಡಿರಬಹುದಾ? ಹೌದು. ಹಾ, ಸರಿ. ಆದ್ದರಿಂದ ಹೇಳ್ತಾ ಇದ್ದೇನೆ, ಹಾ. ಬಿಳಿಯ ಬಟ್ಟೆಯೊಂದರ ಮೇಲೆ ಒಂದು ಕಪ್ಪು ಚುಕ್ಕೆ ಬಿತ್ತು ಅಂತಾದ್ರೂ ಕೂಡ ಆ ಬಿಳಿ ಬಟ್ಟೆಯ ಪಾವಿತ್ರ್ಯತೆ ಹೋಗುತ್ತದೆ ಇಂದ್ರಾರಿ. ಹಾ. ನೀನು ಹಾಗೆ ಹಾ. ಜೀವನದಲ್ಲಿ ಉನ್ನತವಾದಂತಹ ಸಾಧನೆಯನ್ನು ಹಾ. ಯಜನ ಯಾಗಾದಿಗಳ ಮುಖೇನವಾಗಿ ಸಂಪಾದಿಸಿದವ. ಹಾ. ಕೇವಲ ಸ್ತ್ರೀ ಹತ್ಯೆ ಎನ್ನುವಂತಹ ಒಂದು ದೋಷ ಹಾ. ನಿನ್ನದಾದಂತಹ ಶಿರಸ್ಸಿಗೆ ಹೊತ್ತುಕೊಂಡ್ರೆ ಸಾಕು. ಹಾ. ನಾಳಿನ ದಿವಸದಲ್ಲಿ ಹಾ. ನಿನ್ನ ಅಪ್ಪ ಸಾಯಬಾರದು. ಹಾ. ಸಾಯ್ಬೇಕು ಅಂತ ನಾ ಹೇಳುವುದಲ್ಲ. ಏನು ಏನು ಅಲ್ಲ, ನಾನು ಹಾಗೆ ಭಾವಿಸುವವ ಅಲ್ಲ. ಹಾ. ಒಂದು ವೇಳೆ ನಿನ್ನ ಅಯ್ಯನಿಂದ ನಂತರ ಹಾ. ನಾಳೆ ಲಂಕಾ ಸಾಮ್ರಾಜ್ಯದ ಸರ್ವಾಧಿಕಾರಿಯಾಗಿ ನೀ ಪೀಠವನ್ನು ಏರುವ ಹೊತ್ತಿಗೆ ಹಾ. ಎಲ್ಲವರು ಬಹುಪರಾಕ್ ಅಂತ ಹೇಳುವಾಗ ಹಾ. ಮಧ್ಯದಲ್ಲಿ ಯಾರಾದ್ರೂ ಒಬ್ಬ ಬಂದು ಹಾ. ಅಂದು ಹೆಂಗೊಲೆಯನ್ನು ಮಾಡಿದ್ದಾನೆ ಇಂದ್ರಾರಿ ಎನ್ನುವ ಹಾಗೆ ಹೇಳಿದ್ರೆ ಹಾ. ಆ ತುಂಬಿದ ಸಭೆಯಲ್ಲಿ ಮಾತಾಡುವುದಕ್ಕೆ ನಿನಗೆ ನಾಲಿಗೆ ಉಂಟ? ಹಾ. ಪ್ರಶ್ನೆಗೆ ಉತ್ತರ ಕೊಡುವ ಹಾಗಿಲ್ಲ. ಹಾ. ಯಾಕಂದ್ರೆ ಹೆಂಗೊಲೆಯನ್ನು ಮಾಡಿದ್ದು ಹೌದಲ್ಲ. ಹಾಗಾಗಿ ಇಂತಹ ಯಕಶ್ಚಿತ್ ಮಾನವೀಯ ಶಿರವನ್ನು ಕತ್ತರಿಸುವ ಯಾರ ನಿನ್ನ ಬಿಟ್ಟದಿಲ್ಲಿಗೆ? ಯಾರು ಬಿಡ್ಲಿಲ್ಲ. ಯಾರು ಹೇಳಿದ್ರು ನಿನ್ನ ಹತ್ರ ಮಾತನಾಡುವುದಕ್ಕೆ? ಯಾರು? ನಿನ್ನ ಮಾತು ಕೇಳುವುದಕ್ಕೆ ನಾನು ಇದ್ದದ ಇಲ್ಲಿ? ಇಲ್ಲ, ನಿನ್ನಲ್ಲಿ ಅವಕಾಶ ಕೇಳಿ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳಿ ಹಾ. ಏನು ದಾರಿ ತಪ್ಪಿಸುವುದು ಅಂತ ಭಾವಿಸಿದ್ಯಾ ನೀನು? ಹೆಂಗೊಲೆ ಹೆಂಗೊಲೆ ಇದು ನಾನು ಮಾಡುವುದು ಪಾಪವಾ? ಪಾಪವಾಗುತ್ತದೆ. ಗೊತ್ತುಂಟು ನನಗೆ. ಯಾವುದು? ನೀನು ಲಂಕಿಣಿಯನ್ನು ಕೊಲ್ಲಿಲ್ವಾ? ಅಯ್ಯೋ. ಅವಳು ಹೆಣ್ಣಲ್ವಾ? ಅವಳು ಹೆಣ್ಣಲ್ಲ. ಮತ್ತೆ ಹೆಣ್ಣು ಎನ್ನುವ ಹಾಗೆ ಹೇಳುವುದು ಯಾರನ್ನು? ಹಾ. ಅಬಲೆಯಾಗಿದ್ದವಳನ್ನು ಮಾತ್ರ. ಹಾ. 1000 ಆನೆಗಳು ಬಲುಹುಳ್ಳವಳು ಹಾ. ಅಥವಾ ಸ್ವೇಚ್ಛೆಯಿಂದ ತಿರುಗಾಡುವವಳು ಹಾ. ಅಂತವರನ್ನು ಅಬಲೆ ಎನ್ನುವ ಹಾಗೆ ಹಾ. ಹೇಳಲ್ಪಡುವುದಿಲ್ಲ, ಹಾ. ಮಾನಿಸಲ್ಪಡುವುದಿಲ್ಲ. ಹಾ. ಇವಳು ಅಬಲೆ, ಹಾ. ಮತ್ತೊಬ್ಬರ ಅಧೀನದಲ್ಲಿರುವವಳು. ನೀನು ಯಾರನ್ನು ದೇವು ಅಂತ ಹೇಳ್ತಾ ಇದ್ದೀಯೋ ಹಾ. ಅಂತ ರಾಮ ತಾಟಕಿಯನ್ನು ಕೊಳ್ಳಿಲ್ವಾ? ಹೌದು. ಅವಳು ಹೆಣ್ಣಲ್ವಾ? ಅವಳಿಗೆ ಅದೆಲ್ಲ ಹೆಂಗೋಲೆ ಅಲ್ವಾ? ಅಯ್ಯೋ, ಇದು ಮಾತ್ರ ಹೆಂಗೋಲೆ ಅಂತ ಅನಿಸುವುದಾ? ಯಜ್ಞ ಕರ್ಮವನ್ನು ಹೊತ್ತಂತಹ ನಮ್ಮೊಡೆಯ ರಾಮಚಂದ್ರಮನಿಗೆ ಹಾ. ದುಷ್ಟ ಶಿಕ್ಷಣವು ಪರಿಪಾಲನ ಆದ ಕಾರಣ ಹಾ. ಅವರನ್ನೆಲ್ಲ ಕೊಂದಿದ್ದಾನೆ. ಬಿಟ್ರೆ ಬೇಕು ಅಂತಲೇ ಹತ್ಯೆ ಮಾಡಿ. ನಿಮ್ಮದೆಲ್ಲ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ಅಯ್ಯೋ. ನಾವು ಮಾಡಿದ್ದೆಲ್ಲ ಪಾಪ. ಮುಚ್ಚು ಬಾಯಿ. ಯಾರಿಗಿರುವ ತಲೆಯ? ಪ್ರಾಣ ತೆಗೆಯುವ ದಾನವ ಹನುಮ ಕೊರಳೈ ಒತ್ತುತ್ತ ಪ್ರಾಣ ತೆಗೆಯುವ ದಾನವ
ಹೇಳುವುದಿಲ್ಲ. ಆಯ್ತು ಮುಚ್ಚು ಬಾಯಿ. ಆಯ್ತು, ಮುಚ್ಚಿದ್ದೇನೆ. ಸಾಧ್ಯವಿಲ್ಲ. ಯಾವುದಮ್ಮ? ಯಾರಿಂದಲೂ ನನ್ನನ್ನ ಬದುಕಿಸುವುದಕ್ಕೆ ಸಾಧ್ಯವಿಲ್ಲ. ಅಯ್ಯೋ ಹಾಗನ್ಬೇಡ ಮಾತೆ. ಈತ ನನ್ನನ್ನ ಕೊಲ್ಲುವುದಂತೂ ಖಂಡಿತ. ಅಯ್ಯೋ ಹನುಮ, ಓ ಆದರೆ ನನಗೊಂದು ಸಹಾಯವನ್ನ ಮಾಡ್ತೀಯ? ಏನಮ್ಮ, ಏನಾಗಬೇಕು ಅಂತ ಕಾಲ ಬೆರಳಲ್ಲಿ ತೋರಿಸು ತಾಯೇ. ಈತ ನನ್ನನ್ನ ಕೊಂದ ಮೇಲೆ ಹಾ. ನನ್ನ ದೇಹವನ್ನ ನನ್ನ ಪತಿದೇವರಾದ ಶ್ರೀರಾಮನ ಬಳಿಗೆ ಕೊಂಡು ಹೋಗ. ಅಯ್ಯೋ ಶಾಂತಂ ಪಾಪಂ ಶಾಂತಂ ಪಾಪಂ. ಕೇಳಲಾರೆನಮ್ಮ. ಆತನನ್ನ ಓ. ಇಲ್ಲಿಂದ ಹಿಂತಿರುಗಿ ಹೋಗಿ ಹಾ. ಅಲ್ಲಿನ ಪೀಠವನ್ನ ಏರಿ ಹಾ. ರಾಜ್ಯಭಾರವನ್ನ ಮಾಡುವುದಕ್ಕೆ ಹೇಳು. ಅಯ್ಯೋ ಆಸೆಯನ್ನ ಬಿಟ್ಟು ಬಿಡುವುದಕ್ಕೆ ಹೇಳು. ಅಯ್ಯೋ ಅಯ್ಯೋ ಅಯ್ಯ. ಏನು? ಕೊನೆಯ ಮಾತು. ಇಲ್ಲಿಗೆ ಮುಗಿಸ್ತೇನೆ. ಆಗದಿಂದ ಅದೇ ಹೇಳ್ತಾ ಇದ್ದೀನಿ. ಇಲ್ಲ ಇಲ್ಲಿ ಹರವು ಮಾಧ್ಯರನು ಮೆಚ್ಚಿದೆ ಪ್ರಾಯದೊಳಿಪ್ಪ ವರವನ್ನೇ ಸಂಪಾದಿಸಿ ಪ್ರಾಯದೊಳಿಪ್ಪ ವರವನ್ನೇ ಸಂಪಾದಿಸಿ ಏನು? ನಾವು ಸಾಧನೆಯನ್ನು ಮಾಡಿದ್ದು ಹಾ. ಕೇವಲ ಒಂದು ಕ್ಷುಲ್ಲಕ ಕಾರಣದಿಂದ ಹಾ. ನಿಷ್ಫಲವನ್ನು ಹೊಂದಬಾರದಲ್ಲ. ಹಾ. ನೀನು ಹಾಗಲ್ಲ. ಹಾ. ಹುಟ್ಟಿದ ಕ್ಷಣದಲ್ಲಿ ಹಾ. ಮೇಘದಂತೆ ಗರ್ಜಿಸಿದ ಕಾರಣ ಮೇಘನಾದ ಎನಿಸಿಕೊಂಡವ ಹೌದಲ್ಲ? ನಿನ್ನ ಅಯ್ಯನಾದಂತಹ ರಾವಣನೇ ಹಾ. ಒಂದೊಮ್ಮೆಗೆ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾನಂತೆ. ಹಾ. ಆ ಹೊತ್ತಿಗೆ ಅವನ ಕೈ ಸಾಗಲಿಲ್ಲ. ಹಾ. ಆ ಹೊತ್ತಿಗೆ ನೀ ಹೋಗಿ ಹಾ. ಇಂದ್ರನನ್ನೇ ಗೆದ್ದ ಕಾರಣ ಹಾ. ಇಂದ್ರಜಿತು ಎಂದು ಇಂದ್ರಾರಿ ಎಂದೋ ಹೆಸರನ್ನು ಪಡೆದವ. ಹಾ. ನೀ ಒದ್ದಂತಹ ನಿನ್ನ ಪಾದದ ಹೆಜ್ಜೆ ಹಾ. ದೇವೇಂದ್ರನ ವರೂಥದಲ್ಲಿ ಇನ್ನೂ ಕೂಡ ಉಂಟಂತೆ. ಹಾ. ಅಂತಹ ಮಹಾಪರಾಕ್ರಮಿ ಮಾತ್ರ ಅಲ್ಲ, ಏನು? ಸಾಂಸಾರಿಕವಾದಂತಹ ಸುಖಭೋಗವನ್ನು ತ್ಯಜಿಸಿ ಹಾ. ಘೋರವಾದಂತಹ ಕಾನನವನ್ನು ಆರಿಸಿ ಹಾ. ಸಾವಿರಾರು ಮಂದಿ ನಿನ್ನದಾದಂತಹ ಮನಸ್ಸಿನ ಬಯಕೆಗಳನ್ನೆಲ್ಲ ಹಾ. ಬಿಟ್ಟು ಹಾ. ತಪಸ್ಸನ್ನು ಆಚರಿಸಿ ಹಾ. ಹರನನ್ನು ಹಾ. ಅಥವಾ ಬ್ರಹ್ಮನನ್ನು ಹಾ. ಮೆಚ್ಚಿಸಿಕೊಂಡವ ನೀನು. ಹಾ. ಅವರಿಂದ ಅಜೇಯವಾದಂತಹ ವರಬಲವನ್ನು ಸಂಪಾದಿಸಿಕೊಂಡವ. ಹಾ. ಸಾಮಾನ್ಯ ಒಬ್ಬ ರಾಕ್ಷಸ ಮಾಡಿದ್ದು ಹೌದು ಅಂತ ಆದ್ರೆ ಹಾ. ಅವನಿಗೆ ಆ ವರ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯ ಇಷ್ಟರವರೆಗೆ ಹಾ. ಸಾಧ್ಯವೇ ಇರ್ತಿರ್ಲಿಲ್ಲ. ಹಾ. ನೀ ಹಾಗಲ್ಲ. ಹಾ. ವರಬಲದಿಂದಲೂ ನಿನ್ನನ್ನು ಯಾರು ಮುಟ್ಟುವುದಕ್ಕಾಗುವುದಿಲ್ಲ, ಹಾ. ಅಥವಾ ನಿನ್ನದಾದಂತಹ ಜನಬಲದಿಂದಲೂ ನಿನ್ನನ್ನು ಯಾರಿಗೂ ಮುಟ್ಟುವುದಕ್ಕಾಗುವುದಿಲ್ಲ, ಅಲ್ಲ ನಿನ್ನ ಭುಜಬಲದಿಂದಲೂ ನಿನ್ನನ್ನು ಯಾರಿಗೂ ಮುಟ್ಟುವುದಕ್ಕಾಗುವುದಿಲ್ಲ. ಅಂತಹ ಯೋಗ್ಯತೆಯನ್ನು ಉಳ್ಳಂತಹ ನೀನು ಹಾ. ಕೇವಲ ಯಕಶ್ಚಿತ್ ಹಾ. ರಾಮನ ಹೆಂಡತಿಯಾದಂತಹ ಆ ಮಾನವಿ ಸೀತೆಯನ್ನು ಓಹೋ. ಕೊಂದೆ ಅಂದ್ರೆ ಏನಾದೀತು? ಈಗ ಹಾಗೆಯಾ? ನೀನೊಂದು ಆಲೋಚನೆ ಮಾಡು. ಹಾ. ಹಾಗೆ ಅಂತ ಅಲ್ಲ, ಹಾ. ನೀನು ಹಾಗೆ ತಿಳುಕೋ ಅಂತ ನಾ ಹೇಳಿದ್ದು. ಹಾ. ಈಗ ಹಾ. ಸೀತೆಯನ್ನು ತಂದ ಕಾರಣದಿಂದಲೇ ಇಲ್ಲಿ ಯುದ್ಧ ಸಂಘಟಿಸಲ್ಪಟ್ಟದ್ದು. ಹಾ. ನೋಡಿದೆಯಲ್ಲ ರಾಮಚಂದ್ರಮ, ಹಾ. ಎಂತೆಂತಹ ಘಟಾನುಘಟಿ ರಾಕ್ಷಸರನ್ನು ಹಾ. ಸಂಹರಿಸಿದ್ದಾನೆ. ಹಾ. ಒಂದು ವೇಳೆ ಅವನ ಹೆಂಡತಿಯನ್ನು ಕೊಂದದ್ದು ಗೊತ್ತಾಯಿತು ಅಂತ ಆದ್ರೆ ಆದ್ರೆ ಏನಾಗ್ಬೋದು? ಅವ ಸುಮ್ಮನೆ ಬಿಟ್ಟಾನ? ಏನು ಮಾಡಿ ಅವನು? ಸಮರ್ಥವಾದಂತಹ ಲಂಕಾ ಸಾಮ್ರಾಜ್ಯವನ್ನು ಹಾ. ಹಿಡಿದಂತಹ ಕೋದಂಡವನ್ನು ಜೇಗೈಯುವ ಮುಖೇನ ಹಾ. ಭಸ್ಮೀಭೂತಗೊಳಿಸಿ ಬಿಟ್ಟಾನು. ಹಾ. ಹಾಗಾಗಿ ಹಾ. ಒಂದು ಹೆಣ್ಣಿನಿಂದ ಸುವರ್ಣ ಲಂಕೆಯೇ ಭಸ್ಮೀಭೂತವಾಗುವುದು ಬೇಕೇ ಹೇಳು? ಆದಿಯಲ್ಲಿ ಹೊಯ್ದು ಓಡಿ ಬದುಕಿದ ಕೋತಿ
ಸೀತಾಮಾತೆಯ ಶಿರವನ್ನು ಕತ್ತರಿಸುವುದಕ್ಕೆ ಮುಂದಾದ ಮಧ್ಯಪಥದಲ್ಲಿ ವರೂಥವನ್ನು ಕುಟ್ಟಿ ಪುಡಿಗೈದೆ. ಎಲ್ಲಿದ್ದಾನೆ? ಸತ್ತಿದ್ದಾನ? ಎಲ್ಲೋ ಓಡಿದ್ದಾನೆ. ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಬೆನ್ನಟ್ಟುವುದಲ್ಲ. ನಮ್ಮಮ್ಮ ಜನತಾತ್ಮಜಿ ಎಲ್ಲಿದ್ದಾನೆ? ಅಮ್ಮ, ಅಮ್ಮ. ಅಯ್ಯಯ್ಯೋ ಅವನಿಗೆ ಅಬಲೆಯರೊಳು ಸಹಜೆ ಅಯ್ಯಯ್ಯೋ ಅವನಿಗೆ ಅಬಲೆಯರೊಳು ಸಹಜೆ ಮೈಯ ಚಾಚುವುದಾಯ್ತೆ ನೆಲಕ್ಕೆ ಕೈಯಾರಿ ಕರ್ಮವ ಮುಣಿಸಿ ತಿನಗೆ ಜಗದಯ್ಯನು ಕೇನೆಂಬಿನ ಗಡ ಜಗದಯ್ಯನು ಕೇನೆಂಬಿನ ಕಡ ಅಯ್ಯಯ್ಯೋ ಅವನಿಗೆ ಅಬಲೆಯರೊಳು ಸಗದೆ ಮೈಯ ಚಾಚುವುದಾಯ್ತೆ ನೆಲಗೆ ಅಯ್ಯಯ್ಯೋ 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 ಅಯ್ಯಯ್ಯೋ. ಲೋಕಾಭಿರಾಮ ರಣರಂಗಧೀರ ರಾಜೀವ ನೇತ್ರ ರಘುವಂಶನಾಥ ಕಾರುಣ್ಯ ರೂಪ ಕರುಣಾಕರ, ಇದು ನಿನ್ನ ಪಾಲಿಗೆ ಸಹ್ಯ ಅನ್ನಿಸ್ತದೆಯೇ ರಾಮಚಂದ್ರಮ? ಯಾವುದನ್ನು ನೋಡ್ತಾ ಇದ್ದೇನೆ? ಇಷ್ಟರವರೆಗೆ ನಾವು ಕಾದಾಡಿದ್ದು ಆ 100 ಯೋಜನ ವಿಸ್ತೀರ್ಣವುಳ್ಳಂತಹ ಶರದಿಗೆ ಸೇತುವನ್ನು ಬಲಿದದ್ದು, 77 ಕೋಟಿ ಕಪಿನಾಯಕರು 18 ಅರ್ಬುದ ವಾನರ ಸೇನೆ ಒಟ್ಟಾದದ್ದು. ಈ ಸಾವನ್ನು ಕಾಣುವುದಕ್ಕೆ ಖಂಡಿತವಾಗಿಯೂ ಅಲ್ಲ. ಸೀತಾರಾಮರ ಪಟ್ಟಾಭಿಷೇಕವನ್ನು ನೋಡಬೇಕು. ಅಯೋಧ್ಯೆಯ ಸ್ವರ್ಣ ಸಿಂಹಾಸನದಲ್ಲಿ ಅವರಿರುವರು ಕುಳಿತಂತಹ ಚಂದವನ್ನು ಕಣ್ತುಂಬ ಕಂಡು ಆನಂದಿಸಬೇಕು ಎನ್ನುವ ಹಾಗೆ. ಅಂತಹ ನಾನು ಈ ಹೊತ್ತಿಗೆ ಜನಕಾತ್ಮಜೆ ಎನಿಸಿಕೊಂಡಂತಹ ಜಾನಕಿ ದೇವಿ ಅವನಿಸುತ್ತೆ ಎನಿಸಿಕೊಂಡವಳು ಅವನಿಯ ಮೇಲೆ ಬಿದ್ದಿದ್ದಾಳೆ. ಅಯ್ಯೋ, ನಾನು ಮಾಡಿದ್ದಪ್ಪ, ಎಲ್ಲವನ್ನು ಮಾಡಿದ್ದು ನಾನೇ. ಇಲ್ಲದಿದ್ರೆ ಅಂದಿನ ದಿವಸದಲ್ಲಿ ರಾಮಚಂದ್ರಮ ಹೋಗಿ ಸೀತೆಯ ಇರವನ್ನು ತಿಳಿದು ಬಾ ಆಂಜನೇಯ ಎನ್ನುವ ಹಾಗೆ ಕಳುಹಿಸಿಕೊಟ್ಟ. ಆ ಹೊತ್ತಿಗೆ ಮಾತೆಯನ್ನು ಹೆಗಲ ಮೇಲೆ ನಾ ಹಾರಿಸಿಕೊಂಡು ಹೋಗಬೇಕಿತ್ತು. ಅದೇ ನಾ ಮಾಡಿದ ತಪ್ಪು. ಆ ಕಾರಣದಿಂದ ಇಂದಿನ ದಿವಸದಲ್ಲಿ ತಾಯಿ ಅಳಿದು ಹೋದ್ಲು. ಅದಲ್ಲ, ಇಂದ್ರಾರಿಯ ಜೊತೆಯಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ನಾನು ಬಾರದೆ ಇರ್ತಿದ್ರೆ ತಾಯಿಯ ಪ್ರಾಣ ಉಳಿಯುತ್ತಿತ್ತೋ ಏನೋ. ಅಂತೂ ನನ್ನ ಮೋರೆಯನ್ನು ನೋಡಿದಂತಹ ಇಂದ್ರಾರಿ ನನ್ನ ಮೇಲೆ ಇದ್ದಂತಹ ಸೇಡನ್ನು, ನನ್ನ ಮೇಲೆ ಇದ್ದಂತಹ ಸಿಟ್ಟನ್ನು ನಿನ್ನ ಮೇಲೆ ತೀರಿಸಿಕೊಂಡನಮ್ಮ. ಅಯ್ಯೋ ತಾಯೇ, ನಿನ್ನ ಈ ಸ್ಥಿತಿಯನ್ನು ಕಂಡು ನಾನೇನು ಮಾಡಲಿ? ನನಗೇನು ಮಾಡಬೇಕು ಎನ್ನುವ ಹಾಗೆ ಅರ್ಥ ಆಗುತ್ತಾ ಇಲ್ಲ. ಮತ್ತೆ ಪುನರಪಿ ರಾಮಚಂದ್ರಮನ ಪಾಳೆಯವನ್ನು ಸೇರಿಕೊಳ್ಳುವಷ್ಟು ಶಕ್ತಿ ನನ್ನ ದೇಹಕ್ಕಿಲ್ಲವಮ್ಮ. ಕಣ್ಣು ಮಂಜಾಗುತ್ತಾ ಇದೆ, ಗಾಯದ ಕಸವು ಇಂಗುತ್ತಾ ಇದೆ. ಅಯ್ಯೋ ಅಯ್ಯೋ ಅಯ್ಯೋ. ಅನಿಲಾತ್ಮಜನ ಸಿಂಹನಾದ ಬೇಕಿಲ್ಲ, ಧನುಜನ ಬಿಲ್ಲ ಠೇಂಕಾರ ಕೇಳುತ್ತಿದೆ ಜಾಂಬವರೇ. ಹನುಮಂತನೇನ್ ಗೈಬನು ಎಂಬುದಂ ತಿಳಿದು ಬಾರೆಂದು ರಘುಪತಿ ಉಸುರನು ಸಮರ ಭೂಮಿಯಲ್ಲಿ ಸಿಂಹನಾದವನ್ನು ಗೈಯುತ್ತಾ ಇದ್ದಂತಹ ಅನಿಲಾತ್ಮಜನ ಸಿಂಹ ಗರ್ಜನೆ ಎನ್ನುವುದು ಕೇಳುತ್ತಾ ಇಲ್ಲ, ಧನುಜನ ಬಿಲ್ಲ ಠೇಂಕಾರವೇ ಕೇಳುತ್ತಾ ಇದೆ. ಹಾಗಾದ್ರೆ ಈ ನಿಶ್ಶಬ್ದಕ್ಕೆ ಕಾರಣ ಏನು? ಹನುಮಂತ ಎಲ್ಲಿದ್ದಾನೆ ಎನ್ನುವ ಹಾಗೆ ನೋಡಿ ಬರುವಿರಾ? ಅಪ್ಪಣೆ ಶ್ರೀರಾಮ. ಅನುವರದ ಭೂಮಿಯೋಳು ಬಿದ್ದ ಹೆಣಗಳ ದಾ
ಬಣಗಳ ದಾಟಿ ಖರರಥ ಅಶ್ವಂಗಳ ಹತ್ತಿ ಇಳಿದು ಬಳಲುತ್ತ ಹನುಮಂತನ ದೂರದಿ ಕಂಡು ಹನುಮಂತನ ದೂರದಿ ಕಂಡು ಹತ್ತಿರಗೆ ಐದಾಗ ಇಂತೆಂದನು ಹನುಮಂತ 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 ಸ್ವಾಮಿ ಇಲ್ಲಿ ಯಾಕೆ ಬಂದ್ರಿ ಸ್ವಾಮಿ? ಹೋಗುವ ಕೈಯಿಲ್ಲ. ಕೇಳು ಮರುತಾತ್ಮಜನಗಿಂದಿನ ಕಾಣದಲ್ಲಿ ಕಳಬೆರೆದ ಪರಿಯನು ಕೇಳು ಮರುತಾತ್ಮಜನೆಯಿಂದಿನ ಕಾಳಗದಿ ಕಳ ಮೆರೆದ ಪರಿಯನು ಕೇಳಿ ಬಾರೆಂದೆನ್ನ ಕಳುಹಿದ ಶ್ರೀಲಲಾಮ ಕೇಳಿ ಬಾರೆಂದೆನ್ನ ಕಳುಹಿದ ಶ್ರೀಲಲಾಮ ಏನು ನಿನ್ನಯ ಮನದ ದೂಡವಿದೇನು ಏನು ನಿನ್ನೆ ಮನದ ದೂಡವಿದೇನು ಏನಿರದ ಮನಗೊಂಡೆ ಒಬ್ಬಮ್ಮನ ತೂನದಿಂಗನ ಜನ ಅನಿಯ ಅನಿಲ ಜನ ನೋಡಿ ಇಂತೆಂದ ಏನು ಏನು ನಿನ್ನೆ ಮನದ ದೂಡವಿದೇನು ಹನುಮಂತ ಜಾಂಬವರೇ, ನೀನು ಇಲ್ಲಿದ್ದೇನಪ್ಪ? ನೀವು ಯಾಕೆ ಬಂದ್ರಿ ಜಾಂಬವರೇ? ಈ ಸುಟ್ಟ ಮೋರೆಯನ್ನು ನೋಡುವುದಕ್ಕೆ ಯಾಕೆ ಬಂದ್ರಿ? ಬಾರದೆ ನಿರ್ವಾಹ ಇಲ್ಲ. ಯಾಕೆ ಪ್ರಭು? ಈ ಯುದ್ಧ ಭೂಮಿಯಲ್ಲಿ ನಿನ್ನನ್ನು ಎಲ್ಲೆಲ್ಲ ಹುಡುಕಾಡಿದೆ. ಯಾಕೆ ಸ್ವಾಮಿ? ರಾಮಚಂದ್ರ ದೇವರು ಅಪ್ಪಣೆ ಮಾಡಿದ್ರು. ಹೇಗಂತ? ಹನುಜನ ಬಿಲ್ಲ ಠೇಂಕಾರ ಕೇಳ್ತಾ ಉಂಟು, ಆ, ಹನುಮಂತನ ಸಿಂಹನಿನಾದ ಕೇಳ್ತಾ ಇಲ್ಲ. ಹನುಮ ಏನಾಯ್ತು ನೋಡಿ ಬನ್ನಿ ಅಂತ ನನ್ನನ್ನು ಕಳುಹಿಸಿದ್ರು. ಇಲ್ಲಿಗೆ ಬಂದು ನೋಡ್ತೇನೆ, ಹನುಮಂತ ನೆಲನೋಟಕನಾಗಿದ್ದಿ, ಕಣ್ಣೀರು ಇಳೀತಾ ಉಂಟು. ಹೌದು ಸ್ವಾಮಿ, ಏನೋ ಒಂದು ನಿನ್ನಲ್ಲಿ ದುಗುಡ ಉಂಟು ಅಂತ ಗೊತ್ತಾಯ್ತು. ಹೌದು. ಏನು ನಿನ್ನಯ ಮನದ ದುಗುಡ ಇದೇನು? ಹೇಳನುಮಂತ ಹೇಳು. ನೀವು ಬರೀ ಜಾಂಬವರಲ್ವಲ್ಲ, ಜಾಂಬವ ದೇವರಲ್ವೇ? ಜಾಂಬವ ದೇವ ಕೇಳಯ್ಯ ಹೇಳ್ಬೇಕು ಸ್ವಾಮಿ. ಕೋಳ ಜಂಬೋರಿಜಿತು ಎನ್ನ ಕೈಯ ಹೌದು ಪ್ರಭು. ಕೋಳ ಜಂಬೋರಿಜಿತು ಎನ್ನ ಕೈಯ ಸಂಭ್ರಮದಲ್ಲಿ ಕಾದಿ ಇಂಬುಗಾಣದೆ ಹೋಗಿ ಕುಂಭಿನಿ ಜಯ ತಂದು ಕಡಹಿ ತಪ್ಪಿಸಿಕೊಂಡ ಜಾಂಬವ ದೇವ ಕೇಳಯ್ಯ ಕೋಳ ಜಂಬೋರಿಜಿತು ಎನ್ನ ಕೈಯ ಓ ಜಾಂಬವರೇ, ಹನುಮಂತ ನೀವು ಸಾಮಾನ್ಯರಲ್ಲ, ಜಾಂಬವ ದೇವರು ಅಲ್ವೇ? ನಮ್ಮ
ನಮ್ಮದಾದಂತಹ ಈ ಕಪಿಸೇನೆಯಲ್ಲಿ ಹಾ. ವಯೋವೃದ್ಧರೂ ಹೌದು, ಜ್ಞಾನವೃದ್ಧರೂ ಹೌದು. ಸರಿ ಸರಿ ನಾವೆಲ್ಲವರು ತಪ್ಪಿ ನಡೆದಾಗ ನಮ್ಮನ್ನು ತಿದ್ದಿ ಸರಿದಾರಿಗೆ ತರುವವರು ನೀವು. ಹೌದು. ನಿಮ್ಮಲ್ಲಿ ಯಾವ ಮುಚ್ಚಿಮರೆ ಪ್ರಭು. ಹಾ. ನಾನಿನ್ನು ಏನನ್ನು ಹೇಳುವುದಕ್ಕೆ ಬಾಕಿ ಉಳಿದಿದೆ ಜಿಯಾ? ಆದದ್ದನ್ನೇ ಹೇಳ್ಬೇಕು ಅಂತ. ಇಲ್ಲ ಪ್ರಭು, ಹಾ. ಹೇಳುವುದಕ್ಕೆ ಹಾ. ನನ್ನಿಂದ ಕೂಡುವುದೂ ಇಲ್ಲ, ಹಾ. ಚೈತನ್ಯವೂ ಇಲ್ಲ. ಚೈತನ್ಯ ಇಲ್ಲ, ಅದು ಬಿಡು. ಏನಾಯ್ತು ಹೇಳು ಪ್ರಭು, ಯುದ್ಧವನ್ನು ಮಾಡುವುದಕ್ಕೆ ಹಾ. ಇಂದ್ರಾರಿ ನೇರವಾಗಿ ರಾಮಚಂದ್ರಮನಿಗೆ ಎದುರಾಗಿ ಬಂದ. ಹಾ. ಕಾಡಿಯಾಗಿ ಹೊಯ್ದಾಡಿದ. ಹಾ. ರಾಮಚಂದ್ರಮನ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕೆ ಆಗದೆ ಹಾ. ನನ್ನ ಬಳಿಗೆ ಬಂದ. ಹೌದಾ? ನಾ ಬಿಡ್ಲಿಲ್ಲ ಪ್ರಭು. ಹಾ. ಅವನ ಜೊತೆಯಲ್ಲಿ ಹೋರಾಡಿದೆ. ಹಾ. ಇಂಬು ಕಾಣ್ಲಿಲ್ಲ ಹೌದು. ಅವ ಓಡಿದ ಓಡಿದ ಪ್ರಭು. ಮತ್ತೆ ನಿನ್ನಲ್ಲಿ ಯುದ್ಧ ಮಾಡಿದೆ ನಿಲ್ಲುವುದಕ್ಕುಂಟ. ಹಾ. ಈಗ ಅವ ಓಡಿದ್ದಕ್ಕೆ ಬೇಕಾಗಿ ನಿನ್ನ ಅಳುತ್ತಾ ಇರುವುದ? ಯಾಕೆ ಅವ ನನ್ನ ಕುಟುಂಬಸ್ಥನ? ಅದೇ ಕೇಳಿದ್ದು ನಾನು. ಹಾಗಲ್ಲ ಪ್ರಭು, ಮತ್ತೆ? ಅವ ಓಡಿದ್ದಕ್ಕೆ ನಾ ಕೂಗುವುದಲ್ಲ. ಹಾ. ಅವ ಓಡಿದನ ಹಾ. ಪುನಃ ಬಂದ. ಯಾಕೆ? ಅವ ಬರುವಾಗ ಒಬ್ಬನೇ ಬರ್ಲಿಲ್ಲ. ಅವನ ಸಂಗಡ ಜನ ಎಲ್ಲ ಇತ್ತು ಕಾಣ್ತಾ. ಅಯ್ಯೋ ಜಾಂಬವ ದೇವ್ರೇ, ಹಾ. ಯಾಕೆ ಸ್ವಾಮಿ ನೀವು ಮತ್ತೆ ಮತ್ತೆ ನನ್ನನ್ನು ಮಾತಾಡಿಸ್ತೀರಿ? ಮಾತಾಡ್ಬೇಕಲ್ಲ. ನಾನು ಮೊದಲೇ ಸ್ವಲ್ಪ ಮಾತಾಡ್ಬೇಕು ಅಂತ ತೀರ್ಮಾನಿಸಿದ್ದೇನೆ. ಎಷ್ಟು ಬೇಕಾದ್ರೂ ಅಷ್ಟು ಮಾತಾಡ. ಪ್ರಭು, ಅವ ಬಂದನ. ಹಾ. ಸೀತಾ ಮಾತೆಯನ್ನು ಕರ್ಕೊಂಡು ಬಂದ. ಹೌದು, ಅಶೋಕವನವನ್ನು ಸೇರಿ ಅಲ್ಲಿದ್ದಂತಹ ಸೀತಾ ಮಾತೆಯನ್ನು ನಾ ಬೇಡ ಬೇಡ ಎನ್ನುವ ಹಾಗೆ ಕೈ ಮುಗಿದೆ, ಹಾ. ಕಾಲು ಹಿಡಿದೆ. ಹಾ. ಆದ್ರೂ ಕೇಳಲಿಲ್ಲ ಪ್ರಭು. ಹಾ. ನನ್ನ ಎದುರಿಗೆ ಹಾ. ಸೀತಾ ಮಾತೆಯ ಶಿರವನ್ನು ಕತ್ತರಿಸಿ ಬಿಟ್ಟ ಪ್ರಭು. ಯಾರಿಗೆ ಹೇಳು? ಅಯ್ಯೋ, ಕತೆ ಒಳ್ಳೆದು. ಇದು ಕತೆ ಅಲ್ಲ ಪ್ರಭು, ಮತ್ತೆ ಜೀವನ. ಜೀವನಲ್ಲ ಇದು ಕತೆ. ಕತೆಯಲ್ಲ, ಜೀವನ. ಮತ್ತೆ ಏನಯ್ಯ, ಓ, ಸೀತಾದೇವಿ ಕರ್ತಂತೆ ಆ. ನೀನು ನೋಡುತ್ತಿದ್ದಂತೆ ತಲೆ ಕಳೆದಂತೆ ಆ. ಅದೆಲ್ಲ ಆಗೋ ಹೋಗೋ ವಿಷಯ. ಹೌದು ಜಾಂಬ, ಎಂತದ ಹೌದು? ನಾನು ಕಣ್ಣಾರೆ ನೋಡಿ. ಮಾತಾಡಬೇಡ ನೀನು. ನೀನೇನು ಸಾಮಾನ್ಯನ ಅಲ್ಲ ಪ್ರಭು, ಜಗದ ಜೀವನ ಸೋನು. ಹೌದು, ಪ್ರಪಂಚದಲ್ಲಿರುವಂತಹ ಆ. ಎಲ್ಲ ಜೀವಿಗಳು ಆ. ಬದುಕಬೇಕಾದ್ರೆ ನಿನ್ನ ಅಪ್ಪನ ಸಹಾಯ ಬೇಕು. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಲ್ವಾ? ಹೌದು. ಅಂತಹ ವಾಯುವಿನ ಮಗ ನೀನು. ಹಾ, ನಿನಗೆ ಹುಚ್ಚು ಆರಂಭ ಆಗಿ ಎಷ್ಟು ದಿವಸ ಆಯ್ತು? ನನ್ನನ್ನು ನೋಡುವಾಗ ಹುಚ್ಚರ ಹಾಗೆ ಕಾಣುತ್ತೇನೆ ಮತ್ತೆ ಜಾಂಬವ. ಏನಯ್ಯ, ಓ, ಸೀತಾದೇವಿಯನ್ನು ತಲೆ ಕಡಿಯುವ ವಿಚಾರ ಬಿಡು. ಹಾ, ಆಕೆಯ ಹತ್ತಿರ ಹೋಗುವಂತ ಯೋಗ್ಯತೆಯು ಈ ರಕ್ಕಸರಿಗಿಲ್ಲ. ಹಾಗಾದ್ರೆ ನನ್ನ ಕಣ್ಣಾರೆ ನಾ ಕಂಡದ್ದು ಸುಳ್ಳು ಅಂತ ಹೇಳ್ತೀರಾ? ನಾನು ಕಣ್ಣಾರೆ ಕಂಡದ್ದು ಸುಳ್ಳು ಅಂತ ಹೇಳಿದ್ರಲ್ಲ. ಹಾ. ಸೀತಾದೇವಿ ಹೌದಾ ಅಲ್ವಾ ಅಂತ ಹೇಳಿ ನನಗೆ ಆ ಹೆಣ ಸತ್ತದ್ದನ್ನು ನೋಡ್ಬೇಕು. ಸ್ವಾಮಿ, ಹೆಣ ಸಾಯುವುದಿಲ್ಲ, ಸತ್ತ ಮೇಲೆ ಹೆಣ ಆಗುವುದು. ಅದೇ ಸತ್ತ ಮೇಲಿನ ಹೆಣವನ್ನು ನೋಡ್ಬೇಕು, ಆವಾಗ ನಾನು ನಂಬ್ತೇನೆ. ಪ್ರಭು, ಹಾ. ನನಗೆ ತೋರಿಸುವಷ್ಟು ಸಾಮರ್ಥ್ಯ ಇಲ್ಲ. ಮತ್ತೆ ಇಲ್ಲ. ನಾನು ನೋಡಿದ್ರೆ ಮತ್ತೆ ತಲೆ ತಿರುಗಿ ಬಿದ್ದರೂ ಬಿದ್ದೇನು. ಏನಾಗುದಿಲ್ಲ, ಈಗ ನನಗೆ ತೋರಿಸು. ನಾನು ತೋರಿಸ್ತೇನೆ. ಆಯ್ತು. ಆ ದಿಕ್ಕಿಗೆ ನೋಡ್ತೀರಲ್ಲ, ಆಯ್ತು. ನನ್ನ ಬೆರಳ ತುದಿಯನ್ನು ನೋಡಿ. ಆಯ್ತು. ಬೆರಳ ಬೆರಳ ತುದಿ ಆಯ್ತು. ಬೆರಳ ತುದಿ ಅಲ್ಲ, ಹಾ. ಈ ಬೆರಳ ತುದಿಯತ್ತ ದೃಷ್ಟಿಯನ್ನು ಹಾಯಿಸಿ ನೋಡಿ, 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 ನೋಡಿ. ಅಯ್ಯೋ, ಅಯ್ಯೋ, ಅಮ್ಮ, ಅಯ್ಯೋ,
ನನಗಾಗೋದಿಲ್ಲಪ್ಪ ನೋಡುವುದಕ್ಕೆ. ಯಾರಾದ್ರೂ ಹೇಳೋಣ. ಅಯ್ಯೋ ಮಾತೆ, ನಿನ್ನನ್ನು ಉಳಿಸಿಕೊಳ್ಳುವುದಕ್ಕಾಗದಂತಹ ಹತಭಾಗ್ಯ. ಇನ್ನು ನೀನು ಮಾತು ಕಡಿಮೆ ಮಾಡ್ಬೇಕು, ಇನ್ನು ಮಾತಾಡ್ಲಿಕ್ಕೆ ಹಾಗಾದ್ರೆ ಇಷ್ಟರವರೆಗೆ ಹೆಚ್ಚಾಗಿದೆಯೇ? ಹೆಚ್ಚಾಗಿದ್ದು ಹೀಗೆ ಕಡಿಮೆ ಮಾತಾಡ್ಬೇಕು. ಆಯ್ತು. ಇದು ಸೀತೆಯ, ಮತ್ತೆ ಇದು ಸೀತೆ. ಇದು ಅಲ್ಲ, ಇವಳು. ಸೀತಾದೇವಿ ಆದ್ರೆ ಅವರು ಇವರು ಅವಳು ಇವಳು ಅಂತ ಹೇಳುವುದು. ಹಾ, ಇದು ಸೀತೆಯ ಇದು ಸೀತೆ ಸ್ವಾಮಿ. ಅಲ್ಲ. ಹೌದು ಜಾಂಬವರೇ, ಹೌದು ಜಾಂಬವರೇ. ಅಲ್ಲ ಅಂತ ಹೇಳುವುದಕ್ಕೆ ಸಾಕ್ಷಿ ಉಂಟು. ಸಾಕ್ಷಿ ಹಾ. ಆಧಾರ ಸಮೇತವಾಗಿ ನಿರೂಪಿಸಿ. ಬಂದೆ, ನೋಡಿಲ್ಲಿ ನೋಡಿದೆ. ತುಂಡಾಗಿದೆಯೋ ತಲೆ? ತಲೆ ತುಂಡಾಗಿದೆ. ಹೇಗುಂಟು ರಕ್ತ? ಕೆಂಪು ಕೆಂಪು. ರಕ್ತ ಕೆಂಪು ಕಪ್ಪ ಅಂತ ಹೇಳಿದ್ದಲ್ಲ ನಾನು. ಮತ್ತೆ ಹೇಗುಂಟು? ಆ ರಕ್ತ ಹೆಪ್ಪುಗಟ್ಟಿದ್ದಿಲ್ಲ, ಶೋಣಿತ ಧಾರೆ ಹರಿತಾ ಉಂಟು. ಮೈಯೊಳಗಿದ್ದ ರಕ್ತ ಹಾ. ಹೊರಗೆ ಬಂದು ಹಾ. ಎಷ್ಟು ಹೊತ್ತಿನ ತನಕ ಹಾಗೆ ಇರ್ತದೆ? ಕೆಲವೇ ಗಳಿಗೆಗಳ ಕಾಲ ಮಾತ್ರ ಹಾಗಿರ್ತದೆ, ಮತ್ತೆ ಹೆಪ್ಪುಗಟ್ಟುತ್ತದೆ. ಇದೀಗ ಅದು ಶೋಣಿತ ಹರಿತಾ ಉಂಟು. ಹಸಿ ಹಸಿ ರಕ್ತ. ಹಸಿ ಹಸಿ ರಕ್ತ. ಒಂದನೇ ಸಾಕ್ಷಿ ಆಧಾರ ಪ್ರಕಾರ ಹಾ. ಇದು ಸೀತೆ ಅಲ್ಲ ಅಂತ ಹೇಳಲಾಗುತ್ತದೆ. ನಂಬುವುದಕ್ಕೆ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಬಂದೆ, ನೋಡಿಲ್ಲಿ ನೋಡಿದೆ. ಹೇಗುಂಟು ಕಣ್ಣು? ಕಣ್ಣು ಬಿಟ್ಟ ಹಾಗೆ ಉಂಟು. ಹೆಣ ಸತ್ತ ಮೇಲೆ, ಅಯ್ಯೋ, ಸತ್ತ ಮೇಲೆ ಸತ್ತ ಮೇಲೆ ಹೆಣ ಆಗುವುದು. ಹೆಣದ ಕಣ್ಣು ಹೇಗಿರ್ತದೆ? ಸಾಯುವಂತಹ ವೇಳೆಯಲ್ಲಿ ಹಾ. ಬಿಟ್ಟಿದ್ರೆ ಬಿಟ್ಟೇ ಇರ್ತದೆ, ಹಾ. ಮುಚ್ಚಿದ್ರೆ ಮುಚ್ಚಿಯೇ ಇರ್ತದೆ. ಇದೀಗ ಬಿಡುವ ಮುಚ್ಚುವ ಕಂಗಳ. ಮುಚ್ಚುತ್ತದೆ ಬಿಡ್ತದೆ, ಮುಚ್ಚುತ್ತದೆ ಬಿಡ್ತದೆ. ಹೌದು ಹೌದಾ? ಹೌದು. ಎರಡನೇ ಸಾಕ್ಷಿ ಆಧಾರ ಪ್ರಕಾರ ಹಾ. ಇದು ಸೀತೆ ಅಲ್ಲ ಅಂತ ಹೇಳಲಾಗುತ್ತದೆ. ಆದರೂ ನಮ್ಮ ವಾದವನ್ನು ಮಂಡಿಸುವುದನ್ನು ನಿಲ್ಲಿಸುವುದಿಲ್ಲ. ಒಂದು ಕೆಲಸ ಮಾಡುವ, ಹೇಗೆ? ಇದು ರಾವಣಿಯ ಮಾಯದ ಸೀತೆ. ಅಲ್ಲ ಸ್ವಾಮಿ, ಹೌದು ಅಲ್ಲ ಸ್ವಾಮಿ. ಒಂದು ಕೆಲಸ ಮಾಡುವ, ಇವು ನೀನು ಅಲ್ಲ ಅಂತ ಹೇಳಿದ್ರು, ನಾನು ಹೌದು ಅಂತ ಹೇಳಿದ್ರು. ನಾನು ಅಲ್ಲ ಅಂತ ಹೇಳಿದ್ರು, ನೀನು ಹೌದು ಅಂತ ಹೇಳಿದ್ರು. ಬೇಡ, ಆ ಗಲಾಟೆಯೇ ಬೇಡ. ನಾವಿಬ್ರು ಅಲ್ಲ ಅಂತ ಹೇಳುವುದು ಬೇಡ. ಈ ಹೆಣವನ್ನು ಹಾ. ನೇರವಾಗಿ ಹಾ. ಶ್ರೀರಾಮಚಂದ್ರನ ಬಳಿ ಹೋಗೋಣ. ಹೋಗು ಹೋಗು. ಆವಾಗ ಅವನಿಗೆ ಎಲ್ಲ ಗೊತ್ತಿರ್ತದೆ. ಪ್ರಭು ಅರ್ಥ ಮಾಡಿಕೊಂಡಷ್ಟು ಮಾತೆಯನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಅಲ್ವಾ? ಅಲ್ವೇ? ಹಾಗಾದ್ರೆ ಹೆಣ ಹೊರಬೇಕು. ಹೌದು. ಯಾರು ಯಾರು ಹೆಣ ಹೊರುವುದು? ಯಾರು? ಯಾರು? ನೀವು ಹೊರ್ತೀರಾ? ನಾವಿಬ್ಬರು ಒಟ್ಟಿಗೆ ಇಬ್ಬರು ಹೊರುವ. ಹೌದು. ಆದೀತು, ಹಾ? ಆದೀತು. ಅಮ್ಮ, ಅಯ್ಯೋ, ಇಂತಹ ಪುಣ್ಯತಮವಾದಂತಹ ಯೋಗ್ಯತಾವಂತರಾದಂತಹ ಋಷಿಗಳ ಆಶ್ರಮ ಪ್ರದೇಶದಲ್ಲಿ ನಲಿದಾಡಿದಂತಹ ಪಾದ, ಈ ಪಾದ ಪುಣ್ಯ ಪಾದ. ಇದನ್ನು ಪಡೆದಂತಹ ಆಂಜನೇಯ, ಇದನ್ನು ಹೊತ್ತಂತಹ ಆಂಜನೇಯ. ಹನುಮಂತ, ಅದು ಪುಣ್ಯ. ಹೌದು, ನಿನಗೆ ಪುಣ್ಯ ಸಿಗ್ತದೆ. ಪುಣ್ಯ ಸಿಗುತ್ತದೆ ಸ್ವಾಮಿ. ಇದು ತಲೆ ಅಲ್ವಾ? ತಲೆ. ಹೌದು, ತಲೆ ಭಾರ ಅಲ್ವಾ? ಆ ತಲೆ ಭಾರ. ಭಾರ ಹೊರಲಿಕ್ಕೆ ಆಗ್ತದ? ಅಯ್ಯೋ, ನೀವು ಯಾವಾಗಿನವರು? ಕುಂಬಿನಿ ಉದಿಸುವ ಮುನ್ನ ಹುಟ್ಟಿದ ನೀತ. ಅಂಬಿಕೆ ಶಿವನಿಗೆ ಮದುವೆ ಆಗುವಾಗ 19 ವರ್ಷ. ನೀವು ಸಭೆಯಲ್ಲಿ ಇದ್ರಂತೆಲ್ಲ. ಪಾನಕ ಹಂಚುತ್ತಿದ್ದದ್ದು ನಾಳೆ. ಹೌದಾ? ಅದೇ ಹೇಳುವುದು ಕೇಳಿ. ಭಾರ ಉಂಟು, ಹಾ. ಅದಾಗುದಿಲ್ಲ. ಆದೀತು. ನಾನು ಕಾಲು ಹಿಡಿತೇನೆ. ಆಯ್ತು. ಅಮ್ಮ, ಸೀತಾಮಾತೆ ರಾಮಚಂದ್ರಮನ ಜಂಗೆಯಲ್ಲಿ ಮಲಗಿ ನಿದ್ರಿಸಬೇಕಾದಂತಹ ಈ ತಲೆಯನ್ನು ಈ ಆಂಜನೇಯನಂತಹ ಒಬ್ಬ ಸಾಮಾನ್ಯ ಕಪಿಗೆ ಹೊರುವುದಕ್ಕೆ ಕೊಡ್ತೀಯನಮ್ಮ. ನನ್ನಷ್ಟು ಭಾಗ್ಯಶಾಲಿ, ನನ್ನಷ್ಟು ಪುಣ್ಯವಂತ ಪ್ರಪಂಚದಲ್ಲಿ ಯಾರಿದ್ದಾರೆ ತಾಯೇ? ಹನುಮಂತು. ಓ, ನಿಮ್ಮದು ಏನು ಸ್ವಾಮಿ, ನಿಮ್ಮ ಸಮಸ್ಯೆ ಮುಗಿಯುವುದಿಲ್ಲಲ್ಲ? ಸಮಸ್ಯೆ ಅಲ್ಲ, ಮತ್ತೆ ಕಾಲು. ಆ, ನಿಜವಾದ ಸೀತಾದೇವಿ ಆದ್ರೆ ಕಾಲು ಹಿಡಿದದ್ರಲ್ಲಿ ತಪ್ಪಿಲ್ಲ. ತಪ್ಪಿಲ್ಲ. ಇದು ಮಾಯಕದ ಸೀತೆ. ಹೌದು. ನಾನು ಕಾಲು ಹಿಡಿದ ಆಗುದಿಲ್ವಾ? ನನಗೆ ಬಾರಾದ್ರೂ ಆದೀತು, ಹಾ. ನಾನು ತಲೆ ಹಿಡಿತೇನೆ. ನಿಮ್ಮ ಹಿರಿತನಕ್ಕೆ. ಹೌದೌದು. ಹೌದು, ಹೌದು. ಸರಿ, ಹೋಗಿ. ರಾಮ, ಮುನಿಸೌಡನೆ
ಮಾಡುವುದಕ್ಕೆ ನನಗೆ ಕಂಗಳಿದೆ. ಅಲ್ಲ, ಈ ಕಂಗಳಿಂದ ಇದನ್ನು ಕಾಣುವುದಕ್ಕೆ ಸಾಧ್ಯವೇ? ಆಲೋಚನೆ ಮಾಡಿ ನೋಡು. ನಿಸ್ತೇಜವಾದಂತಹ ನಿನ್ನ ಕಳೆಯವರದ ಮುಂದೆ ಕಣ್ಣೀರು ಸುರಿಸುತ್ತಾ ಏನೂ ಮಾಡುವುದಕ್ಕಾಗದ ಅಸಹಾಯಕ ಸ್ಥಿತಿಗೆ ನಾ ತಲುಪಿದನಲ್ಲ. ನಿನ್ನನ್ನು ನಿನ್ನ ಕೈಗಿತ್ತು ಕೊಡುವಾಗ ನಿನ್ನಪ್ಪಾಡಿದ ಮಾತು ಪರಮ ಪುರುಷೋತ್ತಮನಿಗೆ ನಾ ಕೈ ಇತ್ತು ಕೊಡುತ್ತಾ ಇದ್ದೇನೆ ಎನ್ನುವ ಹಾಗೆ. ಆದ್ರೆ ನಿನ್ನ ಜೀವಿತಾವಧಿಯಲ್ಲಿ ನಿನ್ನನ್ನು ರಕ್ಷಿಸಬೇಕಾದಂತಹ ಕನಿಷ್ಠವಾದ ಪ್ರಜ್ಞೆಯೂ ಇಲ್ಲದಂತಹ ಸ್ಥಿತಿ ಆಯಿತಲ್ಲ. ಹೆಚ್ಚೇನು ನಿನ್ನನ್ನು ಕದ್ದುಕೊಂಡು ಹೋಗುತ್ತಾ ವೇಳೆಯಲ್ಲಿ ಕಣ್ಣೀರು ಸುರಿಸುತ್ತಾ ಇದ್ದವಳು ನಾನು. ಮಾತ್ರವೇ ಅಲ್ಲ, ನಿನ್ನನ್ನು ಉಳಿಸುವುದಕ್ಕಾಗಿ ಇಷ್ಟು ದೂರದ ಪಯಣವನ್ನು ಮಾಡಿ ಅನೇಕ ರಕ್ಕಸರನ್ನು ತರಿದೆ. ಆದರೆ ಏನು ಪ್ರಯೋಜನ? ವಿಫಲ ಪ್ರಯತ್ನವಲ್ಲವೇ ಇತ್ತು. ಮಾತ್ರವೇ ಅಲ್ಲ, ಅಯೋಧ್ಯೆಯನ್ನು ಸೇರಿದಂತಹ ವೇಳೆಯಲ್ಲಿ ನಿನ್ನನ್ನು ಕೇಳಿದ್ರೆ ಯಾವ ಬಾಯಿಯಿಂದ ಉತ್ತರ ಕೊಡುವುದಕ್ಕೆ ಸಾಧ್ಯ? ತೊರೆದೆಯಲ್ಲ ಸೀತೆ. ದೇವನಿ ಈ ತರದಿ ಮರುಗನು ದೇವಿ ಜಾನಕಿಯ ದೇವಿ ಜಾನಕಿಯಲ್ಲ ನಮ್ಮವರ ಕಪಟ ಇದು ದೇವಯಿ ತೆರದಿ ಮರುಗರು ವಿಭೀಷಣ ಸ್ಥಿತಿಯನ್ನು ನಾನು ನೋಡಬಾರದು ಎಂದು ಅನಿಸಿಕೊಂಡಿದ್ದೆನೋ ಅಂತಹ ಸ್ಥಿತಿಯನ್ನು ನೋಡುವಂತಹ ಭಾಗ್ಯ ಈಗ ನನಗೆ ಒದಗಿ ಬಂದಿದೆ. ಯಾಕೆ ರಾಮ? ಅಧರ್ಮದ ಹಾದಿ ಸರಿಯಲ್ಲ ಎಂಬುದಾಗಿ ತಿಳಿದು ಧರ್ಮದ ಹಾದಿಯಲ್ಲಿ ನಡೆಯಬೇಕು ಎಂಬ ಉದ್ದೇಶದಿಂದ ನನ್ನ ಅಣ್ಣನಾದಂತಹ ರಾವಣೇಶ್ವರನ ಪಕ್ಷವನ್ನು ಬಿಟ್ಟು ಧರ್ಮದ ಪಕ್ಷವಾದಂತಹ ನಿನ್ನ ಪಕ್ಷವನ್ನು ಸೇರಿಕೊಂಡವನು ನಾನು. ಧರ್ಮ ಉಳಿಸಬೇಕು ಅಂತ ನಾ ಮುಂದಾಗಿ ಹೋದವರು, ಆದ್ರೆ ಧರ್ಮ ಪತ್ನಿಯನ್ನೇ ಉಳಿಸಿಕೊಳ್ಳುವುದಕ್ಕಾಗ್ಲಿಲ್ವಲ್ಲ ನನ್ನ ಕೈಯಲ್ಲಿ. ಎಲ್ಲ ಅಧರ್ಮಗಳನ್ನು ತ್ಯಜಿಸಿ ಧರ್ಮವನ್ನು ಸ್ಥಾಪನೆ ಮಾಡುವವನು ನೀನು. ಆದ್ರೆ ಈ ಕಾಲಕ್ಕೆ ವಿರೋಧಿಗಳು ಹಾಕಿರುವಂತಹ ಮೋಸದ ಬಲೆಗೆ ತಾವೇ ಬಿದ್ದಿರಲ್ಲ ಸ್ವಾಮಿ. ಏನು ಮೋಸ? ಏನಾಡುತ್ತಾ ಇದ್ದಿ ನೀನು? ಇಂತಹ ಮಾತುಗಳನ್ನು ಆಡುವುದಕ್ಕೆ ಬಲವಾದ ಕಾರಣಗಳುಂಟು. ನಿನ್ನ ಮುಂಭಾಗದಲ್ಲಿ ಬಿದ್ದಿರುವವಳು ಸೀತಾಮಾತೆ ಎಂಬುದಾಗಿ ನೀನು ಅರಿತಿದ್ದಿ. ಆದ್ರೆ ಈಕೆ ಸೀತಾಮಾತೆ ಅಲ್ಲ. ಸೀತಾಮಾತೆ ಅಶೋಕವನದಲ್ಲಿದ್ದಾಳೆ. ಈ ಎಲ್ಲ ಸ್ಥಿತಿಗಳಿಗೂ ಬಲವಾದ ಕಾರಣ ಉಂಟು. ನೀನು ಇಂದ್ರಾರಿಯ ಜೊತೆಗೆ ಯುದ್ಧವನ್ನು ಮಾಡಿದಂತಹ ವೇಳೆಯಲ್ಲಿ ಸೋತಂತಹ ಇಂದ್ರಾರಿ ನಂತರ ಹನುಮಂತನೊಂದಿಗೆ ಯುದ್ಧವನ್ನು ಮಾಡಿದ. ಅಲ್ಲಿಯೂ ಸೋತಂತಹ ಇಂದ್ರಾರಿ ಮುಂದೆ ಏನು ಮಾಡಬೇಕು ಎಂಬುದಾಗಿ ಅರಿಯದೆ ಮಾಯಕದ ಸೀತೆಯನ್ನು ನಿರ್ಮಿಸಿದ್ದಾನೆ. ಹಾಗೆಯೇ ನಿನ್ನ ಮುಂಭಾಗದಲ್ಲಿ ಬಿದ್ದಿರುವವಳು ಬೇರೆ ಯಾರೂ ಅಲ್ಲ, ನನ್ನ ಅಣ್ಣನಾದಂತಹ ರಾವಣೇಶ್ವರನ ಮಗ ಇಂದ್ರಾರಿಯೇ ಆಗಿದ್ದಾನೆ. ಇದಕ್ಕೇನು ನ್ಯಾಯ ಅಂತ ಬೇಕಲ್ಲ, ಇದೇನು ಸತ್ಯ ಅಂತ ಹೇಗೆ ನಂಬುವುದು? ಇಷ್ಟು ಹೇಳಿಯೂ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಎಂಬುದು ಬರಲಿಲ್ಲವೆಂದಾದರೆ ಇದು ನಿನ್ನ ಸೇವೆಯನ್ನು ಮಾಡಬೇಕು ಎಂಬುದಾಗಿ ನಿನ್ನ ಪಕ್ಷವನ್ನು ಸೇರಿಕೊಂಡವನು ನಾನಲ್ವೇ. ಈಗ ನಿನಗೆ ಕಣ್ಣಿಗೆ ಕಾಣುವಂತಹ ಸಾಕ್ಷ್ಯವನ್ನು ನಾನು ತೋರಿಸ್ತೇನೆ. ನಾನು ಹೇಳಿದ ಮಾತೇನಾದರೂ ಸುಳ್ಳು ಎಂದಾದರೆ ನಿನ್ನ ಸೇವೆಯನ್ನು ನಾನು ಇಲ್ಲಿಗೆ ಬಿಟ್ಟು ನಾನು ಹಿಂದೆ ನಡೀತೇನೆ. ಇದು ಹೇಳುತ್ತೇನೆ.
ನಾನು ಹೇಳಿದ ಮಾತು ಸರಿ ಎಂದಾದರೆ ನಿನ್ನ ಸೇವೆಯನ್ನು ನಾನು ಮಾಡುವುದಕ್ಕೆ ಸದಾ ಕಾಲ ನಿಂತಿದ್ದೇನೆ. ಇದು ಈಕೆಯನ್ನು ನನ್ನ ಈ ಕೈಗಳಿಂದ ಸ್ಪರ್ಶಿಸಿದಾಕ್ಷಣ ಆಕೆ ಎದ್ದು ಓಡಿದಳು ಎಂದಾದರೆ ಆಕೆ ಮಾಯದ ಸೀತೆ ಎಂದರ್ಥ. ಮಾತುಗಳು ಯಾಕೆ ಕೃತಿಯಲ್ಲೇ ಮಾಡಿತು. ಇದು ನೋಡಿ.